ಕ್ಷೇತ್ರ ಧರ್ಮಸ್ಥಳ ಬರಪನ ಫೆಬ್ರವರಿ ನಡಪನ ಮಹಾಮಸ್ತಕಾಭಿಷೇಕಗೂ ರಾಜ್ಯ ಸರ್ಕಾರ ಪೂರ್ವ ಸಹಾಯ ಒದಗಾವಣೆಂದು ಲೋಕೋಪಯೋಗಿ ಇಲಾಖೆಯ ಮಂತ್ರಿ ಎಚ್.ಡಿ. ರೇವಣ್ಣ ಪಂತೇರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಬುಧವಾರ 6 ಸಜ್ಜಾಯಿನ ಮಂಜೂಷಾ ವಸ್ತು ಸಂಗ್ರಹಾಲಯ ಉದಿಪನ ಮಲ್ತದು ಪಾತಿರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಬುಧವಾರ ಹೊಸದಾದ ಸಜ್ಜಾಯಿನ ಮಂಜೂಷಾ ವಸ್ತು ಸಂಗ್ರಹಾಲಯದ ಉದಿಪನಗೂ ಅಟ್ಟಣೆ ಆದಿತ್ತಲು ಗೌಜಿದ ಮೆರವಣಿಗೆದ ಒಟ್ಟುಗೂ ಕಾರ್ಯಕ್ರಮ ಶುರುವಾಂಡು. ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆ ಬೊಕ್ಕ ಹೇಮಾವತಿ ವಿ ಹೆಗ್ಗಡೆ ಮಂಜೂಷಾ ಉದಿಪನ ಮಲ್ತೇರು. ರಾಜ್ಯದ ಲೋಕೋಪಯೋಗಿ ಇಲಾಖೆ ಮಂತ್ರಿ ಎಚ್.ಡಿ. ರೇವಣ್ಣ, ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಗಿದ ಮಂತ್ರಿ ಯುಟಿ ಖಾದರ್ ಒಟ್ಟುಗಿತ್ತೇರು. ಸಭಾ ಕಾರ್ಯಕ್ರಮ ಡಿ ಹರ್ಷೇಂದ್ರ ಕುಮಾರ್ ಎದುಕೊಂದು ಪಾತಿರ್ದು ಪ್ರಧಾನಿ ನರೇಂದ್ರ ಮೋದಿಯರು ವೀರೇಂದ್ರ ಹೆಗ್ಗಡೆರ್ನ ಪಟ್ಟಾಭಿಷೇಕದ ದಿನನು ನೆಂಪುದಿ ಒಂದು ಬುಧವಾರ ಕಾಂಡೆ ಫೋನ್ ಮಲ್ತದು ಮೆಚ್ಚುಗೆ ತೆರಿಪಾದೇರೆಂದು ಪಂಡೇರು. ಬಹಳ ವಿಶೇಷ ದಿನ. ಇಂದು ಬೆಳಿಗ್ಗೆ ಪೂಜ್ಯರಿಗೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನೆನಪಿಟ್ಟುಕೊಂಡು ಫೋನಿನ ಮೂಲಕ ಅವರನ್ನು ಪಟ್ಟಾಭಿಷೇಕದ ಶುಭಾಶಯಗಳನ್ನು ಹಾರೈಸಿದ್ದಾರೆ. ಕಾರ್ಯಕ್ರಮ ಎಚ್.ಡಿ. ರೇವಣ್ಣೆ ಇಲಾಖೆದ ಕ್ಷೇತ್ರ ಸುತ್ತಮುತ್ತದ ಮಾರ್ಗೊಳಿನ ಬುಳೆಚಿಲ್ಗೆ 23 ಕೋಟಿ ರೂಪಾಯಿ ಖರ್ಚದ ಯೋಜನೆಗೆ ಚಾಲನೆ ಕೊರಿಯರು. ಎಚ್.ಡಿ. ರೇವಣ್ಣರು ಪಾತಿರ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬರ್ಪುನ ಫೆಬ್ರವರಿ ನಡಪುನ ಮಹಾಮಸ್ತಕಾಭಿಷೇಕಗೂ ರಾಜ್ಯ ಸರ್ಕಾರ ಪೂರ ಸಹಾಯ ಒದಗಾಂಡು. ಮಂಜೂಷಾ ವಸ್ತು ಸಂಗ್ರಹಾಲಯ ದೇಶುಡೆ ಒಂಜಿ ಹೊಸ ನಮೂನೆ ಪಡೆತಂಡು ಒಂಜಿ ಸರ್ಕಾರ ಮಲ್ಪನ ಕಾರ್ಯನು ಹೆಗ್ಗಡೇರು ಮಲ್ತೊಂದುಲ್ಲಿರೆಂದು ಮೆಚ್ಚುಗೆ ತಿರುಪಾಯರು. ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರ 51ನೇ ವರ್ಷದ ಇವತ್ತು ಅವರು ಈ ಸಂಸ್ಥೆಯ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿ ಸುಮಾರು 51 ವರ್ಷಗಳ ಕಳೆದ 1968ನೇ ಇಸ್ವಿನಲ್ಲಿ ಅಧಿಕಾರ ಇದು ಮಾಡಿ ಇವತ್ತಿನ ಒಂದು ಅವರ ಅದ್ಧೂರಿಯಾದಂಥ ಒಂದು ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನನಗೆ ಒಂದು ಇವತ್ತು ಪುಣ್ಯ ಅಂತ ಹೇಳಬೇಕಾಗುತ್ತೆ. ಏಕೆಂದರೆ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಅವ್ರದ್ದೇ ಆದಂಥ ಕೊಡುಗೆ ಇವತ್ತು ರಾಜ್ಯದಲ್ಲಿ ಹಲವಾರು ಕಡೆ ಇವತ್ತು ಹಲವಾರು ಪುರಾತನ ದೇವಾಲಯಗಳಿಗೆ ಒಂದು ಪುನರ್ಚೇತನ ಕೊಟ್ಟಂಥ ಏನಾದ್ರು ವ್ಯಕ್ತಿ ಪರಮ ಗುರುಗಳೇನಾದ್ರು ಇದ್ದರೆ ಅದು ವೀರೇಂದ್ರ ಹೆಗ್ಗಡೆಯರು ಅಂತ ಹೇಳಬೇಕಾಗುತ್ತೆ. ಮಂತ್ರಿ ಯುಟಿ ಖಾದರ್ ಹೆಗ್ಗಡೇರ್ನ ಪಟ್ಟಾಭಿಷೇಕದಲ್ಲೇ ಕೊಡು ಚಿನ್ನದ ಹೆಜ್ಜೆ ಸಿಡಿ ಬಿಡುಗಡೆ ಮಲ್ತೇರು. ಡಾ ಹೆಗ್ಗಡೇರ್ನ ಧರ್ಮಾಧಿಕಾರಿ ಪಟ್ಟಾಭಿಷೇಕದ 51ನೇ ವರ್ಷಾಚರಣೆಲ ಒಟ್ಟುಗಿತ್ತು ನಡೆದವರ ಬಂಗರ್ ಮಹೋತ್ಸವ ಸಮಿತಿ ಬೊಕ್ಕ ಬೆನ್ಪಿ ವರ್ಗದ ಕ್ಲಿಡ್ದು ಹೆಗ್ಗಡೆರಿಗೆ ಮರ್ಯಾದೆ ಮಲ್ತೇರು. ಹೇಮಾವತಿ ವಿ ಹೆಗ್ಗಡೆ ಸುವರ್ಣ ಸಂಚಯ ಬೂಕದ ಮಾಲಿಕೆಯನ್ನು ಬಿಡುಗಡೆ ಮಲ್ತದು ಪಾತೇರಿರು. ಶಾಸಕರು ಹರೀಶ್ ಪೂಂಜ ನಿರಂತರ ವಿಶೇಷ ಸಂಚು ಬಿಡುಗಡೆ ಮಲ್ತೇರು. ಕ್ಷೇತ್ರದ ಬೆನ್ಪಿ ವರ್ಗ ಬೊಕ್ಕ ಊರ್ದಕ್ಲು ಒಟ್ಟು ಮಲ್ತಿನ ಕಾಸನ್ನು ಮುಖ್ಯಮಂತ್ರಿಯರ್ನ ಪರಿಹಾರ ನಿಧಿಗೆ ಕೊರಿಯರು. ಹೆಗ್ಗಡೆಯವರ ಕುರಿತಾದ ಅನೇಕ ಸಂಚಿಕೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ತಯಾರಾಗಿದ್ದರು. ಆದರೆ ಕೆಲವಷ್ಟೇ ಸಂಚಿಕೆಗಳು ಈ ಸಂದರ್ಭದಲ್ಲಿ ಬಿಡುಗಡೆ ಆಗಿದೆ. ಆ ಮೂಲಕ ಅವರ ಬಹುಮುಖ ಸೇವೆಗಳ ಪರಿಚಯವೂ ಆಗಲಿದೆ ಅಂತ ನಾನು ಭಾವಿಸ್ತೇನೆ. ಡಾ ವೀರೇಂದ್ರ ಹೆಗ್ಗಡೇರು ಕ್ಷೇತ್ರದ ಹೊಸ ಯೋಜನೆಗಳನ್ನು ಶುರು ಮಲ್ಪನ ಬಗ್ಗೆಟ್ಟು ಪೊಲಬ್ ಮಲ್ತ ಕೊರಿಯರು. ನಮ್ಮ ಕ್ಷೇತ್ರದ ಒಂದು ಉದ್ದೇಶ ಅಂತಂದರೆ ಪರಿವರ್ತನೆ ಆಗಲಿ, ಆದರೆ ಮೂಲ ಸಂಸ್ಕಾರ, ಮೂಲ ಸಂಸ್ಕೃತಿ ಮತ್ತು ಮೂಲ ಬದುಕಿನ ಮೂಲ ಸೂತ್ರಗಳನ್ನು ಬಿಡಬಾರ್ದು. ಅದಕ್ಕಾಗಿ ನಾವು ಜ್ಞಾನ ವಿಕಾಸ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಮಹಿಳೆಯರಿಗೆ ಮೂಲ ಸ್ವರೂಪವನ್ನು ಇಟ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಮ್ಯೂಸಿಯಂ ಇದರ ಉದ್ದೇಶವೂ ಅಷ್ಟೇ. ನಾವು ಹಳೆಯ ಪಂಚಾಂಗದ ಮೇಲೆ ಹೊಸ ಬದುಕನ್ನು ಕಟ್ಟಬೇಕು. ಹಳೆಯ ಪಂಚಾಂಗ ಇಲ್ಲದಿದ್ದರೆ, ಭದ್ರವಾಗಿಲ್ಲದ ಪಂಚಾಂಗ ಇಲ್ಲದಿದ್ದರೆ ಮನೆ ಕಟ್ಟಡ ನಿಲ್ಲೋದಿಲ್ಲ. ಹಾಗಾಗಿ ಇವೆಲ್ಲ ಈ ಮ್ಯೂಸಿಯಮ್ಮಲ್ಲಿ ಬಹಳ ಕಷ್ಟಪಟ್ಟು ನಾನು ಸಂಗ್ರಹಿಸಿದ್ದೇನೆ. 45 ವರ್ಷಗಳಲ್ಲಿ ನಾನು ಸಂಗ್ರಹಿಸಿದೆ. ನಮ್ಮ ಮನೆಯವರಿಗೆ ಅನೇಕ ರೀತಿಯ ತೊಂದರೆಗಳನ್ನು ಕೊಟ್ಟಿದ್ದೇನೆ. ನಾನು ಎಲ್ಲಿಯಾದರೂ ವಿದೇಶ ಪ್ರವಾಸ ಮಾಡಿದರೆ ಒಂದೊಂದು ಸಲ ಒಂದೊಂದು ಕಡೆ 2 ಗಂಟೆ 3 ಗಂಟೆ ನಿಂತದ್ದಿದೆ. ಶ್ರೀಧಾಮ ಮಾಣಿಲದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ರಾಜ್ಯಸಭಾ ಸದಸ್ಯರು ಆಸ್ಕರ್ ಫೆರ್ನಾಂಡಿಸ್, ಬ್ಲೋಸಮ್ ಫೆರ್ನಾಂಡಿಸ್, ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಶಿವಪ್ರಸಾದ್, ಆರ್ ಶ್ರೀನಿವಾಸ್, ಬೆಳ್ತಂಗಡಿ ತಾಲೂಕು ಪಂಚಾಯತ್ ಗುರುಕಾರ್ತಿ ದಿವ್ಯಜ್ಯೋತಿ, ಎಸ್ಪಿ ಡಾ ರವಿಕಾಂತೇಗೌಡ, ಡಿ ಸುರೇಂದ್ರ ಕುಮಾರ್, ಡಾ ಬಿ ಯಶೋವರ್ಮ ಹೆಗ್ಗಡೆ ಕುಟುಂಬದ ಸದಸ್ಯರು ಪಾಲ್ಗೊಂಡಿರು. ಡಾ ಎಲ್ ಎಚ್ ಮಂಜುನಾಥ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.